ಹಾಗೆ ಕಾಣ್ತಾನೆ. ನೀವು ಕ್ರಿಶ್ಚಿಯನ್ ಇದ್ದೀರಿ ಅಂತ ಕೇಳಬೇಕಿತ್ತು. ಅವನಿಗೆ ಕ್ರಿಶ್ಚಿಯನ್ ಪದ ಬದ್ದಿಲ್ಲ. ಅವನು ಹೇಳಿದ, ಸರ್ ನೀವು ಜೀಸಸ್ ಇದ್ದೀರಾ ಅಂತ ಕೇಳಿಬಿಟ್ಟ. ಇಲ್ಲ ಅಂತ ಹೇಳಲಿಕ್ಕೂ ಭಯ, ಹೌದಂತ ಹೇಳಲಿಕ್ಕೂ ಭಯ. ಒಂದು ವೇಳೆ ಹೌದಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಒಬ್ರು ಅಜ್ಜಿ ಇದ್ದಾರೆ, ಅವರಿಗೆ ಆರಾಮಿಲ್ಲ, ಬಂದು ಗುಣಪಡಿಸಿರಿ ಅಂತ ಹೇಳಿದ್ರೆ ನನಗೆ ಆಗಂಗಿಲ್ಲ. ಇಲ್ಲ ಅಂತ ಹೇಳುವಷ್ಟು ಧೈರ್ಯ ನನಗಿಲ್ಲ. ನಾನು ಸುಮ್ಮನೆ ಆಗಿಬಿಟ್ಟೆ ನೋಡ್ರಿ. ಪ್ರಿಯರೇ, ಈ ದಿವಸ ಅ ಜನರಸ್ ಗಿವರ್ ಮೇ ಫರ್ಗೆಟ್, ಬಟ್ ಎ ಗ್ರೇಟ್ಫುಲ್ ರಿಸೀವರ್ ವಿಲ್ ನೆವರ್ ಫರ್ಗೆಟ್. A generous giver always, he can't remember what he has given. If he remembers everything, he will not give, because he will count. Oh, ಅವನಿಗೆ ಅಷ್ಟು ಕೊಟ್ಟೆ, ಇವನಿಗೆ ಇಷ್ಟು ಕೊಟ್ಟೆ, ಅಷ್ಟು ಕೊಟ್ಟೆ, ಇನ್ನು ನಾನು ಕೊಡುವುದು ನಿಲ್ಲಿಸ್ತೇನೆ. ಕೊಡುವವನು ಯಾವತ್ತು ಕೊಟ್ಟದನ್ನು ಮರ್ತೇ ಬಿಡಬೇಕು. ಪುನಃ ಕೊಡ್ಲಿಕ್ಕೆ ಅವಕಾಶಗಳು ಸಿಗ್ತವೆ. ನಿನ್ಗೆ ಅಷ್ಟು ಕೊಟ್ಟೆ, ಅವನಿಗೆ ಇಷ್ಟು ಕೊಟ್ಟೆ ಅಂತ ಬರೆದಿಟ್ಟಿ ಆದ್ರೆ, ಓ ನಾನು ಕೊಟ್ಟದ್ದು ಬಹಳ ಆಗಿದೆ, ಇನ್ನು ಕೊಡುವುದು ಬ್ಯಾಡ ಅಂತ ಅನಿಸ್ತದೆ. ಹೌದೇ ಇಲ್ವೇನ್ರಿ? ಯಾರೊಬ್ಬರು ಇವತ್ತು ಫೋನ್ ಮಾಡಿದ್ರು, ಫಾದರ್ ನೀವು ಮೊನ್ನೆ ನಮಗಾಗಿ ಪ್ರಾರ್ಥನೆ ಮಾಡಿದಿರಿ, ನಾವು ಆರಾಮಾಗಿದ್ದೇವೆ. ನಾನು ಪ್ರಾರ್ಥನೆ ಮಾಡಿದ್ದೇನೆ, ಹೌದು, ನಾನು ಇಷ್ಟು ಜನರಿಗೆ ಪ್ರಾರ್ಥನೆ ಮಾಡಿದೆ ಅಂತ ಲಿಸ್ಟ್ ಇಟ್ಕೊಂಡ್ರೆ, ಓ ನಾನು ಪ್ರಾರ್ಥನೆ ಮಾಡಿದ್ದು ತುಂಬ ಆಗಿದೆ, ಇನ್ನು ಪ್ರಾರ್ಥನೆ ಮಾಡೋದು ಬೇಡ ಅಂತ ನಿಲ್ಲಿಸ್ತೇನೆ. ಪ್ರಿಯರೇ, ನಾವು ಸೇವೆ ಮಾಡುವಲ್ಲೂ ಕೂಡ ಯಾರಾದರೂ ಬಂದು ಹೇಳುವಂತಿರಬೇಕು, ಆ ಸಮಯ ನಾನು ಕಷ್ಟದಲ್ಲಿದ್ದೆ, ನೀವು ನನಗೆ ಸಹಾಯ ಮಾಡಿದ್ದೀರಿ. ಹೌದಾ, ನಾನು ನಿನಗೆ ಸಹಾಯ ಮಾಡಿದ್ದೀನಾ? ಈ ರೀತಿ ಆಗಬೇಕು ನಮ್ಮ ಮನಸ್ಸು. ಆದ್ದರಿಂದ ಇತ್ತೀಚಿನ ದಿವಸಗಳಲ್ಲಿ ನಮ್ಮ ಸೇವೆಯನ್ನು ಸಂಶಯ ಪಡುವವರಿದ್ದಾರೆ. ನಾವು ಮತಾಂತರಕ್ಕಾಗಿ ಮಾಡ್ತೇವೆ ಅಂತ ಹೇಳುವವರಿದ್ದಾರೆ. ನಮಗೆ ಸ್ವಲ್ಪ ಭಯ ಆಗ್ತದೆ. ಹೇಳುವವರು ಹೇಳ್ತಾ ಹೋಗಲಿ. ಯಾರಿಗೆ ಸೇವೆಯ ಅವಶ್ಯಕತೆ ಇಲ್ಲವೋ, ಯಾರು ಅವಶ್ಯಕತೆಯಲ್ಲಿ ಇಲ್ವೋ ಅಂಥವನಿಗೆ ಹೇಳ್ತಾನೆ. ಆದರೆ ದಿನಾ ನಾನು ಬೋಂದೆಲಿದ್ದೇನೆ, ದಿನಾಲೊಂದು 50 ಜನ ಬರ್ತಾ ಇದ್ದಾರೆ. ಪ್ರಿಯರೇ, ಆ ಸೇವೆ ಪಡ್ಕೊಂಡವರು ಯಾವತ್ತೂ ನೀವು ಮತಾಂತರಕ್ಕಾಗಿ ಮಾಡ್ತೀರಿ ಅಂತ ಹೇಳಲ್ಲ. ಆದ್ದರಿಂದ ನಾವು ಮತಾಂತರಕ್ಕಾಗಿ ಯಾವುದು ಮಾಡೋದಿಲ್ಲ. ಆದರೆ ನನ್ನ ಸೇವೆಯಲ್ಲಿ ಬೇರೆಯವರು ಯೇಸುವನ್ನು ಕಂಡ್ರೆ ಅಷ್ಟೇ ಸಾಕು. ಇವತ್ತಿನ ದಿವಸ ನಾವು ನಮ್ಮ ಮಕ್ಕಳಿಗಾಗಿ ಮತ್ತು ಶಿಕ್ಷಕರಿಗಾಗಿ ಬೇಡ್ತಾ ಇದ್ದೇವೆ. ಒಂದು ನಿಮಿಷ, ನಮ್ಮ ಮಕ್ಕಳು ಎಲ್ಲ ದುಷ್ಟ ಚಟಗಳಿಂದಲೂ, ದುಷ್ಟ ಬಾಧೆಗಳಿಂದಲೂ, ಸಂಪರ್ಕ ಮಾಧ್ಯಮಗಳ ಸುಳಿಯಿಂದಲೂ ಬಿಡುಗಡೆ ಹೊಂದಲಿ ಅಂತ ಪ್ರಾರ್ಥಿಸೋಣ. ನಮ್ಮ ಮಕ್ಕಳು ಶಾಲೆಗೆ ಹೋಗಿ ಸುರಕ್ಷಿತ ಮರಳಿ ಬರುವಾಗ ಯಾವ ಅಪಘಾತಗಳು, ಅಪಾಯಗಳು, ರೋಗ ರುಜಿನಗಳು, ಬಾಧೆಗಳು ಅವರಿಗೆ ತಟ್ಟದಿರಲಿ ಅಂತ ಪ್ರಾರ್ಥಿಸೋಣ. ನಮ್ಮ ಶಿಕ್ಷಕರಿಗೋಸ್ಕರ ಕೂಡ ಪ್ರಾರ್ಥಿಸೋಣ. ಒಂದು ನಿಮಿಷ ಮೌನವಾಗಿ ನಮ್ಮ ಎಲ್ಲ ಬೇಡಿಕೆಗಳನ್ನು ದೇವರಿಗೆ ಒಪ್ಪಿಸೋಣ. ಪ್ರಿಯರೇ, ನಮ್ಮಲ್ಲಿ ಇಲ್ಲಿ ಬರುವಾಗ ಎಷ್ಟೋ ಬೇಡಿಕೆಗಳನ್ನು ಇಟ್ಟುಕೊಂಡಿದ್ದೇವೆ. ಆ ಬೇಡಿಕೆಗಳೆಲ್ಲವೂ ಬಾಲಯೇಸುವಿನ ಮುಖಾಂತರ ಈಡೇರುವಂತಾಗಲಿ. ಆಸ್ಪತ್ರೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರಿದ್ದರೆ ಅವರಿಗಾಗಿ ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ಈ ಪ್ರಾರ್ಥನೆಯನ್ನು ನಿಮ್ಮ ಮುದ್ದಾದ ನಾಮದಲ್ಲಿ ವಿಶ್ವಾಸದಿಂದ ಬೇಡಿಕೊಂಡಿದ್ದೇವೆ. ಆಮೇನ್. ಈ ಬಲಿಯು ನಿನ್ನ ಕೂಗಿದೆ, ಕಾಣಿಕೆ ಸ್ವೀಕರಿಸಬಾ. ಈ ಮನಸ್ಸು ಈ ಹೃದಯ ನಿನ್ನ ಬೇಡಿದೆ, ನನ್ನನ್ನೇ ಸ್ವೀಕರಿಸಬಾ. ನಿನ್ನನ್ನೇ ನನಗಾಗಿ ನೀ ನೀಡಬಾ, ನನ್ನನ್ನು ನಿನ್ನಂತೆ ನೀ ಮಾಡಬಾ. ನಿನ್ನನ್ನು ನೀ ಮರೆತು ಪರರನ್ನು ಸಲಹಿ, ಹಸಿದಿರುವ ಜನರಿಗೆ ಭೋಜನವಿತ್ತೆ. ನಿನ್ನನ್ನು ನೀ ಮರೆತು ಪರರನ್ನು ಸಲಹಿ, ಹಸಿದಿರುವ ಜನರಿಗೆ ಭೋಜನವಿತ್ತೆ. ಭೋಜನ ನೀಡಿ ಪೋಷಿಸಿದೆ, ಪ್ರೀತಿ ಕಲಿಸಿದೆ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಆ ಪ್ರೀತಿ ಕಲಿಸಬಾ. ಓ ಕ್ರಿಸ್ತ, ನಿನ್ನಂತೆ ನಾನಾಗಲು ಆ ಪ್ರೀತಿ ಕಲಿಸಬಾ.
ಸಹೋದರ ಸಹೋದರಿಯರೇ, ನಾನು ಮತ್ತು ನೀವು ಅರ್ಪಿಸುವ ಈ ಕೃತಜ್ಞತಾ ಬಲಿ ಅರ್ಪಣೆ ನಮ್ಮ ತಂದೆ ದೇವರಿಗೆ ಒಪ್ಪಿಗೆಯಾಗುವಂತೆ ನೀವೆಲ್ಲರೂ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಈ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ಮತ್ತು ನಮ್ಮ ಮಧ್ಯೆ ಮಹಿಮಾಭರಿತ ವಿನಿಮಯವನ್ನು ಸಾಧಿಸುವ ಈ ಬಲಿ ಕಾಣಿಕೆಗಳನ್ನು ನೀವು ಸ್ವೀಕರಿಸಿರಿ. ನೀವು ನಮಗಿತ್ತವುಗಳನ್ನೇ ನಿಮಗರ್ಪಿಸುವ ನಾವು ಸ್ವತಃ ನಿಮ್ಮನ್ನೇ ಸ್ವೀಕರಿಸಲು ಯೋಗ್ಯರಾಗುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಮನಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಎತ್ತಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ದೈವತ್ವವು ಮೃತ್ಯರಾದ ನಮ್ಮ ಸಹಾಯಕ್ಕೆ ಬಂದುದು ನಿಮ್ಮ ಎಲ್ಲೆ ಮೀರಿದ ಮಹಿಮೆಯಿಂದಲೇ ಎಂದು ನಾವು ಅರಿತಿದ್ದೇವೆ. ಮಾನವನ ಅವನತಿಗೆ ಕಾರಣವೇ ಆತನ ರಕ್ಷಣೆಯ ಸಾಧನವಾಗುವಂತೆ ಪ್ರಭು ಕ್ರಿಸ್ತರ ಮುಖಾಂತರವ ಮರ್ತ್ಯದಿಂದಲೇ ಸಿದ್ಧೌಷಧಿಯನ್ನು ರೂಪಿಸಿದಿರಿ. ಅವರ ಮುಖಾಂತರ ದೂತ ಗುಣಗಳು ನಿಮ್ಮ ಮಹತ್ವವನ್ನು ಆರಾಧಿಸುತ್ತಾ ನಿಮ್ಮ ಸನ್ನಿಧಿಯಲ್ಲಿ ಆನಂದಿಸುತ್ತವೆ. ನಮ್ಮ ಸ್ವರಗಳನ್ನು ಅವರ ಸ್ವರಗಳೊಂದಿಗೆ ಸೇರಿಸಿರಿ ಎಂದು ಪ್ರಾರ್ಥಿಸುತ್ತಾ ಒಂದೇ ಕಂಠದಿಂದ ನಿಮ್ಮ ಸ್ತುತಿಯನ್ನು ಅಮಿತಾನಂದದಿಂದ ಘೋಷಿಸುತ್ತೇವೆ. ಹೋಸಾನ ಯೇಸುವಿನ ನಾಮಕ್ಕೆ, ಹೋಸಾನ 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 ಯೇಸುವಿನ ನಾಮಕ್ಕೆ, ಹೋಸಾನ ಹೋಸಾನ ಹೋಸಾನ. ಪರಿಶುದ್ಧ ಪರಿಪೂರ್ಣ ಪರಮಶಕ್ತ ಸೇನೆಗಳ ದೇವರಾದ ಕರ್ತರು ನೀನೇ. ಇಹ ಪರ ತುಂಬಿದೆ ನಿನ್ನ ಮಹಿಮೆ, ಸ್ತುತಿ ಸ್ತೋತ್ರ ವಂದನೆ ನಿಮಗೆ ಸದಾ. ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ, ಹೋಸಾನ ಹೋಸಾನ ದಾವೀದ ಪುತ್ರನಿಗೆ ಹೋಸಾನ. ಕರ್ತರ ನಾಮದಲ್ಲಿ ಬಂದವನೇ, ದೇವಾದಿ ದೇವರಿಗೆ ಹೋಸಾನ. ಯುಗ ಯುಗದಲ್ಲೂ ಜೀವಿಸುವ ಯೇಸುವೆ ನಿಮಗೆ ಸ್ತುತಿ ಸ್ತೋತ್ರ. ಹೋಸಾನ 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 ಕನ್ಯಾತನಯನೇ ಹೋಸಾನ, ಹೋಸಾನ 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 ಕನ್ಯಾತನಯನೇ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಬಲಿ ಕಾಣಿಕೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ಪ್ರಭೆಯನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ನೀವೆಲ್ಲರೂ ಭುಜಿಸಿರಿ, ಇದೋ ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಪರಿಶುದ್ಧ ಪಾನಪಾತ್ರೆಯನ್ನು ತೆಗೆದುಕೊಂಡು ಅವರು ಪುನಃ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ಇದು ವಿಶ್ವಾಸದ ಪರಮ ರಹಸ್ಯ. ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದ ನಿಂತು ಇಂದು ನಿಮ್ಮ ಸೇವೆ ಸಲ್ಲಿಸಲು ನಮ್ಮೆಲ್ಲರನ್ನು ಯೋಗ್ಯರೆಂದು ನೀವೆನಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತಾಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮತ್ತು ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ಈ ರೊಟ್ಟಿಯನ್ನು, ರಕ್ಷಣೆಯನ್ನೀವ ಈ ಪಾನವನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮೆಲ್ಲರನ್ನು ಪವಿತ್ರ ಆತ್ಮರು ಐಕ್ಯಗೊಳಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ತಂದೆಯೇ, ಇಡೀ ವಿಶ್ವವ್ಯಾಪಿಯಾಗಿರುವ ನಿಮ್ಮ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ಜಗದ್ಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷರಾದ ಪೀಟರ್ ಪೌಲ್ ಅವರೊಂದಿಗೂ, ಸಕಲ ಗುರುಗಳು, ಕನ್ಯಾ ಭಗಿನಿಯರು, ಇಲ್ಲಿರುವಂಥ ಎಲ್ಲ ಭಕ್ತ ವಿಶ್ವಾಸಿಗಳೊಂದಿಗೆ ನಿಮ್ಮ ಧರ್ಮಸಭೆಯು ಪ್ರೀತಿಯಲ್ಲಿ ಬೆಳೆಯುವಂತೆ ಮಾಡಿರಿ. ನಮ್ಮ ಕುಟುಂಬಗಳಿಂದ ಮೃತ ಹೊಂದಿದವರನ್ನು ಸ್ಮರಿಸಿಕೊಳ್ಳೋಣ. ಪ್ರಿಯರೇ, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸಿರುವ ಮೃತರಾದ ನಮ್ಮ ಕುಟುಂಬದ ಎಲ್ಲ ಹಿರಿಯರನ್ನು, ಬಂಧು ಬಳಗವನ್ನು ನಿಮ್ಮ ಪ್ರಕಾಶಮಯ ಸಮ್ಮುಖಕ್ಕೆ ಬರಮಾಡಿರಿ. ಪ್ರಭು, ವಿವಿಧ ಬೇಡಿಕೆಗಳನ್ನು, ವಿವಿಧ ಕೋರಿಕೆಗಳನ್ನು, ರೋಗ ರುಜಿನಗಳನ್ನು, ಕಷ್ಟಗಳನ್ನು ಹೊತ್ತುಕೊಂಡು ಇಲ್ಲಿ ಬಂದಿರುವಂಥ ನಮ್ಮೆಲ್ಲರ ಮೇಲೆ ತಾವು ದಯ ತೋರಬೇಕೆಂದು ಬೇಡಿಕೊಳ್ಳುತ್ತೇವೆ. ನಮ್ಮ ಪ್ರಾರ್ಥನೆಯ ಅವಶ್ಯಕತೆ ಇರುವವರ ಮೇಲೂ ಕರುಣೆ ತೋರಿರಿ. ದೇವರ ಪೂಜ್ಯ ತಾಯಿ ಕನ್ಯಾ ಮರಿಯಮ್ಮನವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ನಿಮಗೆ ಮೆಚ್ಚುವಂತೆ ಬಾಳಿದ ಸಕಲ ದೇವದೂತರುಗಳೊಂದಿಗೂ, ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ಕರುಣಿಸಿರಿ. ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಆಮೆನ್. ಪ್ರಭು ಯೇಸುವಿನ ಮಹಿಮೆಗಾಗಿ ನಾವೇನು ಮಾಡ್ತೇವೋ, ಪರರ ಸೇವೆಗಾಗಿ, ಪರರ ಒಳಿತಿಗಾಗಿ ಮಾಡ್ತೇವೋ, ನಗುಮುಖದಿಂದ ಸಂತೋಷದಿಂದ ಮಾಡಲಿಕ್ಕೆ ದೇವರ ಕೃಪೆ ಬೇಡಿಕೊಳ್ಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುಯದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು,
ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವನ್ನು ಪಡೆದು ಪಾಪದಿಂದ ಬಿಡುಗಡೆಯಾಗಿ ಎಲ್ಲ ಉಪದ್ರವಗಳಿಂದ ನಾವು ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು ಅಧಿಕಾರವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನೀವು ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ಕೊಡುತ್ತೇನೆ ಎಂದು ಹೇಳಿದಿರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ಭಕ್ತಿ ವಿಶ್ವಾಸ ನೀಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯಮತನ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭುವಿನ ಶಾಂತಿ ಸದಾ ನಿಮ್ಮೆಲ್ಲರೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಪರಸ್ಪರ ನಾವು ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ನೋಡಿ ಪ್ರಭು ಯೇಸು, ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯುವರು. ಇಂದು ನಮ್ಮನ್ನು ಅವರ ಪಾಸ್ಕ ಭೋಜನಕ್ಕೆ ಆಹ್ವಾನಿಸಿದ್ದಾರೆ. ನಾವು ನಿಜವಾಗಿಯೂ ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವೊಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರಿಯರೇ, ಈಗ ಪರಮಪ್ರಸಾದವನ್ನು ವಿತರಿಸಲಾಗುವುದು. ಪರಮಪ್ರಸಾದವು ಕಥೋಲಿಕ ಧರ್ಮಸಭೆಯ ಒಂದು ಸಂಸ್ಕಾರವಾದ್ದರಿಂದ ಕೇವಲ ಕಥೋಲಿಕ ಕ್ರೈಸ್ತರು ಮಾತ್ರ ಅದನ್ನು ಸ್ವೀಕರಿಸಿ, ಇತರ ಭಕ್ತಾದಿಗಳು ಅದನ್ನು ಸ್ವೀಕರಿಸದೇ ಇದ್ದು ಸಹಕರಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಅಲ್ಲಿ ನಿನ್ನ ಮಹಿಮೆಯ ಕಾಣುವೆ. ಆನಂಚಿನಿಂದ ಜಾರುವೆ, ಅಲ್ಲಿ ನಿನ್ನ ಮಹಿಮೆಯ ಕಾಣುವೆ. ದೂತರ ಕೂಡಿ ಸ್ತುತಿಸುವೆನು ನಾ, ಸಂತೋಷದಿಂದ ಹಾಡುವೆನು ನಾ. ದೂತರ ಕೂಡಿ ಸ್ತುತಿಸುವೆನು ನಾ, ಸಂತೋಷದಿಂದ ಹಾಡುವೆನು ನಾ. ದೂರ 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 ಸಾಗುವೆ, ಪ್ರಭುವೇ ನಿನ್ನೊಡನೆ ನಾನು. ದೂರ ದೂರ ಸಾಗುವೆ, ಪ್ರಭುವೇ ನಿನ್ನೊಡನೆ ನಾನು. ಅಂಬರದ ಅಡಿಯಲ್ಲಿ ಹಾರುವೆ, ನಿನ್ನನ್ನು ಸ್ತುತಿಸಿ ಕೊಂಡಾಡುವೆ. ಅಂಬರದ ಅಡಿಯಲ್ಲಿ ಹಾರುವೆ, ನಿನ್ನನ್ನು ಸ್ತುತಿಸಿ ಕೊಂಡಾಡುವೆ. ನಿನ್ನನ್ನು ಎಲ್ಲೆಲ್ಲೂ ಸಾರುವೆನು ನಾ,
ಪೂಜಿಪೆನು ನಾ. ನಿನ್ನನ್ನು ಎಲ್ಲೆಲ್ಲೂ ಸಾರುವೆನು ನಾ. ಹೃದಯದ ಒಳಗಿಟ್ಟು ಪೂಜಿಪೆನು ನಾ. ದೂರ ಆ ದೂರ ಆ ದೂರ ಆ ದೂರ. ಒಂದು ನಿಮಿಷ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಈಗೋ ನಿನ್ನ ಕಣ್ಣೀರನ್ನು ನನ್ನ ಬುದ್ದಲಿಯಲ್ಲಿ ತುಂಬಿಸಿಟ್ಟಿದ್ದೇನೆ. ನಮ್ಮ ಕಣ್ಣೀರನ್ನು ಪ್ರಭುವಿಗೆ ಒಪ್ಪಿಸೋಣ. ಒಮ್ಮೆ ಕರೆದರೆ ಓಡಿ ನನ್ನ ಬಳಿ ಬರುವ, ಒಮ್ಮೆ ಸ್ತುತಿಸಲು ಅವ ತನ್ನ ಮನ ತೆರೆವಾ. ನಾಳಲು ಅವನೆನ್ನ ಕಣ್ಣೀರೊರೆಸುವ. ಓ ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು, ಓ ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು. ನಾಳಲು ಅವನೆನ್ನ ಕಣ್ಣೀರೊರೆಸುವ, ಕರುಣಾಮಯನಾಗಿ ಜೊತೆ ಬರುವ. ನಾಳಲು ಅವನೆನ್ನ ಕಣ್ಣೀರೊರೆಸುವ, ಕರುಣಾಮಯನಾಗಿ ಜೊತೆ ಬರುವ. ಶಾಂತಿ ನೀಡುವ, ಗಾಯವನಗಿಸುವ. ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು, ಓ ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು. ಒಮ್ಮೆ ಕರೆದರೆ ಓಡಿ ನನ್ನ ಬಳಿ ಬರುವ, ಒಮ್ಮೆ ಸ್ತುತಿಸಲು ಅವ ತನ್ನ ಮನ ತೆರೆವ. ನಾಳಲು ಅವನೆನ್ನ ಕಣ್ಣೀರೊರೆಸುವ. ಓ ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು, ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು. ಓ ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು, ಓ ಎಷ್ಟು ಒಳ್ಳೆ ಪ್ರೀತಿ ನನ್ನ ಯೇಸು. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಕರುಣೆಯಿಂದ ನೀವು ವೀಕ್ಷಿಸಿದವರನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನಿಮ್ಮ ಪುತ್ರರ ಯಾತನೆಯ ಮೂಲಕ ರಕ್ಷಣೆ ಹೊಂದಿದ ಇವರು ಅವರ ಪುನರುತ್ಥಾನದಲ್ಲಿ ಆನಂದಿಸುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸರ್ವಶಕ್ತ ದೇವರು ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸಮಾಧಾನ ನಿಮ್ಮೆಲ್ಲರೊಡನೆ ಇರಲಿ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ದಯಮಾಡಿ ಕುಳಿತುಕೊಳ್ಳಿ. ಪ್ರಿಯ ಭಕ್ತಾದಿಗಳೇ, ಇವತ್ತು ನಾವು ಏಳನೆಯ ದಿನದ ಪ್ರಾರ್ಥನಾ ವಿಧಿಗಳಲ್ಲಿ ನವೇನ ಪ್ರಾರ್ಥನಾ ವಿಧಿಯಲ್ಲಿ ಭಾಗವಹಿಸ್ತಾ ಇದ್ದೇವೆ. ಬಾಲವಿಶ್ವನ ವಾರ್ಷಿಕ ಮಹೋತ್ಸವವನ್ನು 14, 15, 16ರಂದು ಆಚರಿಸುತ್ತೇವೆ. ಇಂದು ನಮ್ಮ ಸೇವೆಯ ಜೀವನದ ಮುಖಾಂತರ ಕ್ರೈಸ್ತರ ಸಾಕ್ಷಿಯಾಗೋಣ ಈ ವಿಷಯದ ಮೇಲೆ ಬಹಳ ಉತ್ತಮ ರೀತಿಯ ಪ್ರವಚನ ನೀಡಿ ಈ ಬಲಿಪೂಜೆಯನ್ನು ಅರ್ಪಿಸಿದ್ದಾರೆ ವಂದನೀಯ ಸ್ವಾಮಿ ಸಿರಿಲ್ ಲೋಬೋರವರು. ನಮಗೆಲ್ಲರಿಗೂ ಅವರು ಪರಿಚಿತರು. ಈ ಪುಣ್ಯಕ್ಷೇತ್ರದಲ್ಲಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷ ಸಹಕಾರವನ್ನು ನೀಡ್ತಾರೆ. ಅವರಿಗೆ ಮಗದೊಮ್ಮೆ ಬಾಲಯೇಸು ಅವರನ್ನು ಆಶೀರ್ವದಿಸಲೆಂದು ನಮ್ಮ ಪ್ರಾರ್ಥನೆಯಾಗಿದೆ. ಪ್ರಿಯರೇ, ಇವತ್ತು ನಾವೆಲ್ಲ ಶಿಕ್ಷಕರಿಗಾಗಿ ಹಾಗೂ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಶಿಕ್ಷಕರನ್ನು ಬಾಲಯೇಸು ಆಶೀರ್ವದಿಸಲಿ ಹಾಗೂ ಎಲ್ಲ ಮಕ್ಕಳನ್ನು ಆಶೀರ್ವದಿಸಲಿ ಎಂದು ನಮ್ಮ ಇವತ್ತು ಪ್ರಾರ್ಥನೆಯಾಗಿದೆ. ನಾಳೆ ಯುವ ಜನರಿಗಾಗಿ ಪ್ರಾರ್ಥಿಸುತ್ತೇವೆ. ಸೋಮವಾರದಂದು ಎಲ್ಲ ಮಿಷನರಿಗಳಿಗಾಗಿ, ಧಾರ್ಮಿಕ ಸಹೋದರ ಸಹೋದರಿಯರಿಗಾಗಿ ಪ್ರಾರ್ಥಿಸುತ್ತೇವೆ. 14, 15, 16ರಂದು ವಾರ್ಷಿಕ ಮಹೋತ್ಸವ. 14ನೇ ತಾರೀಕಿನಂದು 12ವರೆಗೆ ಕನ್ನಡ ಭಾಷೆಯಲ್ಲಿ ಹಬ್ಬದ ಬಲಿಪೂಜೆ ಇರುವುದು.
ಪ್ರಿಯರೇ, ಪ್ರತಿದಿನ ಮಧ್ಯಾಹ್ನ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯ ವ್ಯವಸ್ಥೆ ಇದೆ. ಈ ನಿಟ್ಟಿನಲ್ಲಿ ಅನೇಕರು ಸಹಕರಿಸ್ತಾ ಇದ್ದಾರೆ. ನಿಮಗೆಲ್ಲರಿಗೂ ಧನ್ಯವಾದಗಳು. ಹಾಗೂ ಎಲ್ಲ ರೀತಿಯಲ್ಲಿ ಸಹಕರಿಸುವ ಎಲ್ಲ ಭಕ್ತಾದಿಗಳು, ನಮ್ಮ ಕೃತಜ್ಞತೆಗಳು. 14, 15, 16ರಂದು ಎಲ್ಲ ವ್ಯವಸ್ಥೆಯನ್ನು ಮಾಡಲು ನಮಗೆ ಅನೇಕ ಸ್ವಯಂ ಸೇವಕರ ಅಗತ್ಯವಿದೆ. ಅದಕ್ಕಾಗಿ ಎಲ್ಲ ಸ್ವಯಂ ಸೇವಕರು ನಾಳೆ ಸಂಜೆ 6 ಗಂಟೆಯ ಬಲಿಪೂಜೆಯ ನಂತರ ಸಣ್ಣ ಒಂದು ಮೀಟಿಂಗ್ ಇದೆ, ಸಭೆ ಇದೆ, ಅದಕ್ಕೆ ಹಾಜರಿರಬೇಕಾಗಿ ವಿನಂತಿಸುತ್ತೇನೆ. ಹಬ್ಬದ ದಿನಗಳಲ್ಲಿ ಸ್ವಲ್ಪ ಪಾರ್ಕಿಂಗ್ಗೆ ಸಮಸ್ಯೆ ಆಗ್ಬೋದು, ಯಾಕೆಂದರೆ ಇಲ್ಲಿ ಸ್ವಲ್ಪ ಪಾರ್ಕಿಂಗ್ ಸ್ಥಳಾವಕಾಶ ಕಡಿಮೆ ಇದೆ. ನೀವು ಸಹಕರಿಸ್ತೀರಿ ಎಂಬ ಭರವಸೆ ನಮಗಿದೆ. ನಮ್ಮ ಸ್ವಯಂ ಸೇವಕರು ಮಾರ್ಗದರ್ಶನ ನೀಡ್ತಾರೆ. ಒಂದು ವೇಳೆ ಇಲ್ಲಿ ಪಾರ್ಕಿಂಗ್ ಸಿಗದಿದ್ದಲ್ಲಿ ನೀವು ಕೆಳಗೆಯಿಂದ ಪಾರ್ಕಿಂಗ್ ಮಾಡಿ ಬರುವಾಗ ದಯಮಾಡಿ ನಮ್ಮೊಂದಿಗೆ ಸಹಕರಿಸಿರಿ. ಖಂಡಿತವಾಗಿಯೂ ನಿಮ್ಮ ಸಹಕಾರದ ಮೇಲೆ ಬಾಲಯೇಸುವಿನ ಆಶೀರ್ವಾದಗಳು ಇರಲೆಂದು ನಮ್ಮ ಪ್ರಾರ್ಥನೆಯಾಗಿದೆ. ಧನ್ಯವಾದಗಳು. ಬಾಲಯೇಸು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹರಸಿ ಆಶೀರ್ವದಿಸಲಿ. ಧನ್ಯವಾದಗಳು. ನವೇನ ಪ್ರಾರ್ಥನಾ ವಿಧಿ ಮೊಣಕಾಲೂರೋಣ. ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಯೇಸು. ಚಿಕ್ಕ ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ, ಅವರನ್ನು ತಡೆಯದಿರಿ. ದೇವರ ಸಾಮ್ರಾಜ್ಯ ಇಂಥವರದೇ. ದೇವರ ಸಾಮ್ರಾಜ್ಯವನ್ನು ಶಿಶುಭಾವದಿಂದ ಅಂಗೀಕರಿಸದೇ ಇರುವವರು ಅದನ್ನು ಎಂದಿಗೂ ಸೇರಲಾರನು. ಪವಿತ್ರ ಬೈಬಲ್ನಲ್ಲಿನ ಯೇಸುಪ್ರಭುವಿನ ವಾಕ್ಯಗಳಿವು. ಬಾಲಯೇಸು ಮಕ್ಕಳೆಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ, ಕಷ್ಟ ಸಂಕಷ್ಟ, ರೋಗ ರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು. ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಯೇಸು ಮಾನವನಿಗೆ ಹೇಳುತ್ತಾರೆ, ನನ್ನನ್ನು ಎಷ್ಟು ನೀನು ಗೌರವಿಸುತ್ತೆಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು. ಒಟ್ಟಾಗಿ ಪ್ರಾರ್ಥಿಸೋಣ. ಓ ಪವಿತ್ರ ಬಾಲ ಯೇಸುವೇ, ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ. ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆ ಆಲಿಸಿ ನಮ್ಮ ಕರುಣಾಮಯ ಕೃಪಾ ವರಗಳನ್ನು ದಯಪಾಲಿಸಿರಿ. ಆಮೆನ್. ನಮ್ಮ ಎಲ್ಲ ವೈಯಕ್ತಿಕ ಕೋರಿಕೆಗಳನ್ನು ಪವಿತ್ರ ಬಾಲಯೇಸುವಿನ ಪಾದದಡಿಗೆ ಸಮರ್ಪಿಸೋಣ. ಪ್ರತ್ಯೇಕವಾಗಿ ಇಂದು ಶಿಕ್ಷಕರಿಗಾಗಿ ಹಾಗೂ ಮಕ್ಕಳಿಗಾಗಿ ಪ್ರಾರ್ಥಿಸೋಣ. ನಮ್ಮ ಎಲ್ಲ ಕೋರಿಕೆಗಳನ್ನು ಪ್ರಭುವಿಗೆ ಸಮರ್ಪಿಸುತ್ತಾ ಪ್ರಭುವಿನ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ದೇವರ ಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. ನಮೋ ಮರಿಯ ಕೃಪಾಪೂರ್ಣಯೇ, ಕರ್ತರು ನಿಮ್ಮೊಡನಿದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ನಮೋ ಮರಿಯ ಪ್ರಸಾದ ಪೂರ್ಣೆಯೇ, ಕರ್ತರು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗ ನಮ್ಮ ಸಮಯದಲ್ಲಿಯೂ ಪ್ರಾರ್ಥಿಸಿರಿ. ಆಮೇನ್. ದೇವಪುತ್ರರು ಮನುಷ್ಯರಾದರು, ಅವರು ನಮ್ಮೊಡನೆ ಜೀವಿಸಿದರು. 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 ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದಂತೆ ಯಾವಾಗಲೂ ಇಂದು ಮುಂದೆಯೂ ಯುಗಾಂತರಕ್ಕೂ. ಆಮೇನ್. ಅದ್ಭುತ ಶಾಲಿಯಾದ ಬಾಲ ಯೇಸುವೇ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ.
ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದಂತೆ ಯಾವಾಗಲೂ ಇನ್ನು ಮುಂದೆಯೂ ಯುಗ ಯುಗಾಂತರಕ್ಕೂ ಆಮೇನ್. ಅದ್ಭುತ ಶಾಲಿಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿ ಇದ್ದಂತೆ ಯಾವಾಗಲೂ ಇನ್ನು ಮುಂದೆಯೂ ಯುಗ ಯುಗಾಂತರಕ್ಕೂ ಆಮೇನ್. ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮ್ಮನ್ನು ಆಶೀರ್ವದಿಸಿರಿ. ಓ ಅದ್ಭುತ ಶಾಲೆಯಾದ ಬಾಲ ಯೇಸುವೆ, ನಾವು ನಿಮ್ಮ ಪ್ರತಿಮೆಯ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ. ನೊಂದಿರುವ ನಮ್ಮ ಋನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ. ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರವನ್ನು ದಯಪಾಲಿಸಿರಿ. ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ. ನಮಗೆ ಬಂದೊದಗಿರುವ ಕಷ್ಟ ಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ. ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು. ಆಮೇನ್. ಪ್ರಭು ಯೇಸುವಿನಿಂದ ಪಡೆದ ಎಲ್ಲ ಕೃಪೆಗಳನ್ನು ಸ್ಮರಿಸುತ್ತಾ ಕೃತಜ್ಞತಾ ಪ್ರಾರ್ಥನೆಯನ್ನು ಒಟ್ಟಾಗಿ ಹೇಳೋಣ. ದಯಾಭರಿತ ಬಾಲ ಯೇಸುವೆ, ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು, ನೀವೇ ನನ್ನ ಸಹಾಯಕರು, ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ. ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ. ನಿಮ್ಮ ಅಪಾರ ಪ್ರೀತಿ ಪರಮರಿಗೆ ಸರ್ವರಿಗೂ ಲಭಿಸಲಿ. ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋಣಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವ ಹೃದಯದಲ್ಲಿ ಆಳವಾಗಿ ಬೇರೂರಲಿ. ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ. ಆಮೇನ್. ಸರ್ವಶಕ್ತ ಸ್ವಾಮಿ ಯೇಸು ಕ್ರಿಸ್ತರು ಸದಾ ನಿಮ್ಮೊಂದಿಗಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಹೃದಯದಲ್ಲಿ ವಾಸಿಸಿ ನಿಮ್ಮನ್ನು ಆಧರಿಸಲಿ. ನಿಮ್ಮ ಮುಂದಿದ್ದು ನಿಮಗೆ ದಾರಿ ತೋರಲಿ. ನಿಮ್ಮ ಹಿಂದಿದ್ದು ನಿಮ್ಮನ್ನು ಕಾಪಾಡಲಿ. ನಿಮ್ಮ ಮೇಲಿದ್ದು ನಿಮ್ಮನ್ನು ಆಶೀರ್ವದಿಸಲಿ. ಯುಗ ಯುಗಾಂತರಕ್ಕೂ ಪಿತ ಮತ್ತು ಪವಿತ್ರ ಆತ್ಮರೊಡನೆ ಜೀವಿಸಿ ಆಳುವ ಕರ್ತರು ಅವರೇ. ಆಮೇನ್. ಈಗ ಮಕ್ಕಳಿಗಾಗಿ ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳು ಮುಂದೆ ಬರಬೇಕು. ಎಲ್ಲ ಮಕ್ಕಳು ನೀವು ಮುಂದೆ बन्नी. सक्कड भुरगीं मुखार या. तुमचे पासून आमी विशेष मागणी करता. येया. येया. ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಕೈಗಳನ್ನು ಜೋಡಿಸೋಣ. ಎಲ್ಲ ಮಕ್ಕಳಿಗಾಗಿ ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಪ್ರಭು ಯೇಸುವೆ, ಮಕ್ಕಳನ್ನು ಅತಿಯಾಗಿ ಪ್ರೀತಿಸಿದವರೇ, ಮಕ್ಕಳನ್ನು ನನ್ನ ಬಳಿಗೆ ಬರಲು ಬಿಡಿ ಅಂತ ಹೇಳಿದವರೇ, ಈ ಚಿಕ್ಕ ಮಕ್ಕಳು ನಿಮ್ಮ ಮೇಲೆ ಪ್ರೀತಿಯಿಂದ ಬಾಲ ಯೇಸುವಿನ ಪ್ರತಿಮೆಯ ಮುಂದೆ ನಿಂತಿದ್ದಾರೆ. ಬಾಲ ಯೇಸುವೆ, ನಿಮ್ಮನ್ನು ಮಾತೆ ಮರಿಯಳು ಜೋಸೆಫರು ಹೇಗೆ ರಕ್ಷಿಸಿದರೋ ಅದೇ ರೀತಿ ಮಕ್ಕಳು ರಕ್ಷಿಸಲ್ಪಡಲಿ. ಬಾಲ ಯೇಸುವೆ, ನಿಮ್ಮನ್ನು ಹೇಗೆ ಹೆರೋದರಸನ ಕೆಟ್ಟತನದಿಂದ ದೇವರು ಕಾಪಾಡಿದಿರೋ ಅದೇ ರೀತಿ ಪ್ರಪಂಚದ ಸಕಲ ಕೆಡುಕುಗಳಿಂದ, ಪ್ರಪಂಚದ ಸಂಪರ್ಕ ಮಾಧ್ಯಮಗಳಿಂದ, ಪ್ರಪಂಚದ ಮಾದಕ ದ್ರವ್ಯಗಳಿಂದ, ಪ್ರಪಂಚದ ಎಲ್ಲ ರೀತಿಯ ಕೆಡುಕುಗಳಿಂದ, ಕೆಟ್ಟತನದಿಂದ ಈ ಮಕ್ಕಳನ್ನು ನೀವು ರಕ್ಷಿಸಿರಿ. ಈ ಮಕ್ಕಳು ದೈವ ಜ್ಞಾನದಲ್ಲಿಯೂ ಪರಪ್ರೀತಿಯಲ್ಲಿಯೂ ತಂದೆ ತಾಯಿಗಳಿಗೆ ವಿಧೇಯರಾಗಿ ನಡೆಯುವಂತೆ ಮಾಡಿರಿ ಪ್ರಭು. ಪ್ರತಿದಿನ ಶಾಲೆಗೆ ಹೋಗುವಾಗ ನಿಮ್ಮ ದೇವದೂತರು, ಸಂರಕ್ಷಕ ದೂತರು ನೀವೇ ಹೇಳಿದಿರಿ ಸ್ವಾಮಿ, ಆ ಮಕ್ಕಳ ಮುಂದೆ ಅವರನ್ನು ನಡೆಸಲಿ. ಅವರ ಕಾಲು ಕಲ್ಲಿಗೆ ತಾಗದಂತೆ ಅವರನ್ನು ಎತ್ತಿಕೊಳ್ಳಲಿ. ಯಾವ ಕೆಟ್ಟತನಗಳು, ಯಾವ ದುಷ್ಟ ಚಟಗಳು, ಯಾವ ದುಷ್ಟ ಪೀಡೆಗಳು, ಯಾವ ಭಯ ಮಾಟ ಮಂತ್ರ ತಂತ್ರದ ಬಾಧೆಗಳು ಈ ಮಕ್ಕಳನ್ನು ತಟ್ಟದಿರಲಿ. ಯಾವ ದುಷ್ಟ ಶಕ್ತಿಗಳು, ಯಾವ ಭಯಗಳು ಈ ಮಕ್ಕಳಿಗೆ ಬಾಧಿಸದಿರಲಿ. ಈ ಮಕ್ಕಳಿಗೆ ಮಾತನಾಡುವ, ಗ್ರಹಿಸುವ ಜ್ಞಾನಶಕ್ತಿಯ, ಬುದ್ಧಿಶಕ್ತಿಯ ಎಲ್ಲ ಪ್ರತಿಭೆಗಳನ್ನು ನೀಡಿರಿ. ಉತ್ತಮವಾಗಿ ಕಲಿತು ನಮ್ಮ ಧರ್ಮಸಭೆಗೂ ಇಡೀ ಸಮಾಜಕ್ಕೂ ಉಪಯುಕ್ತವಾಗುವಂತ ಮಕ್ಕಳಾಗುವಂತೆ ಮಾಡಿರಿ ಪ್ರಭು. ಈ ಮಕ್ಕಳಿಗಾಗಿ ಈ ತಂದೆ ತಾಯಿಗಳು ಈ ಕ್ಷಣದಲ್ಲಿ ಬೇಡುತ್ತಾ ಇದ್ದಾರೆ. ಈ ಮಕ್ಕಳ ಮೇಲೆ ಸ್ವರ್ಗೀಯ ವರದಾನಗಳು ಬುಗ್ಗೆ ಬುಗ್ಗಿಯಾಗಿ ಚುಲುಮೆಯಾಗಿ ಹರಿದು ಬರಲಿ. ಈ ಮಕ್ಕಳ ಮೇಲೆ ಪವಿತ್ರಾತ್ಮರ ಶಕ್ತಿ ಇಳಿದು ಬರಲಿ. ಈ ಕ್ಷಣದಲ್ಲಿ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಪ್ರಭು. ಈ ಮಕ್ಕಳ ಸೇವೆ ಮಾಡುವ, ಈ ಮಕ್ಕಳ ಆರೈಕೆ ಮಾಡುತ್ತಿರುವಂತಹ ತಂದೆ ತಾಯಿಗಳ ಮೇಲೂ ಪವಿತ್ರಾತ್ಮರ ಜ್ಞಾನ, ವಿವೇಕ, ಬುದ್ಧಿಯನ್ನು ಕರುಣಿಸಿರಿ. ಎಲ್ಲ ಹೆತ್ತವರು ಈ ಮಕ್ಕಳ ಮೇಲೆ ಕೈಯನ್ನು ಚಾಚೋಣ. ಎಲ್ಲ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ. ಹಾಲೆಲುಯ್ಯ, 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 ಹಾಲೆಲುಯ್ಯ,
ಹಲ್ಲೆಲೂಯ 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 ಹಲ್ಲೆಲೂಯ. ಯೇಸುವೇ, ಈ ಕ್ಷಣದಲ್ಲಿ ನಾವು ಪ್ರಾರ್ಥಿಸುವಾಗ ಸ್ವರ್ಗೀಯ ಶಕ್ತಿಗಳು, ಪವಿತ್ರಾತ್ಮರ ವರದಾನಗಳು ನಿಮ್ಮ ಸ್ವರ್ಗೀಯ ಭಂಡಾರದಿಂದ ಈ ಮಕ್ಕಳ ಮೇಲೆ ಇಳಿದು ಬರಲಿ. ಎಲ್ಲ ರೋಗ ಬಾಧೆಗಳಿಂದ ಈ ಮಕ್ಕಳನ್ನು ಬಿಡುಗಡೆಗೊಳಿಸಿರಿ. ಹಲ್ಲೆಲೂಯ 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 ಹಲ್ಲೆಲೂಯ. touch and heal them, Lord, and deliver them from all the bondages. Hallelujah 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 hallelujah. ನಿಮ್ಮ ಉತ್ತರ ಆಶೀರ್ವದಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ. ನಮ್ಮ ಮಕ್ಕಳು ಆಶೀರ್ವದಿಸಲ್ಪಡಲಿ, ಅವರ ಶಿಕ್ಷಣ ಆಶೀರ್ವದಿಸಲ್ಪಡಲಿ, ಅವರ ಆರೋಗ್ಯ ಆಶೀರ್ವದಿಸಲ್ಪಡಲಿ, ಅವರ ಶಾಲೆ, ಆಶೀರ್ವದಿಸಲ್ಪಡಲಿ, ಅವರು ಹೋಗುವ ದಾರಿ, ಆಶೀರ್ವದಿಸಲ್ಪಡಲಿ, ಅವರ ತಂದೆ ತಾಯಿಗಳು, ಆಶೀರ್ವದಿಸಲ್ಪಡಲಿ, ಅವರ ಯೋಜನೆಗಳು, ಆಶೀರ್ವದಿಸಲ್ಪಡಲಿ, ಅವರ ಬುದ್ಧಿಶಕ್ತಿ, ಆಶೀರ್ವದಿಸಲ್ಪಡಲಿ, ಅವರ ಪ್ರತಿಭೆಗಳು, ಆಶೀರ್ವದಿಸಲ್ಪಡಲಿ, ಅವರ ಕುಟುಂಬವು ಆಶೀರ್ವದಿಸಲ್ಪಡಲಿ. ಪ್ರಭು ಎಲ್ಲವೂ ಆಶೀರ್ವದಿಸಲ್ಪಡಲಿ. ನಿಮ್ಮ ನಾಮದಲ್ಲಿ ಆಶೀರ್ವಾದ ಹೊಂದಲಿ. ಅವರನ್ನು ಮುಟ್ಟಿರಿ ಪ್ರಭು, ಅಭಿಷೇಕಿಸಿರಿ. ಒಂದು ನಿಮಿಷ ಮೌನವಾಗಿ ಮಕ್ಕಳಿಲ್ಲದ ತಂದೆ ತಾಯಿಗಳಿಗಾಗಿ ಪ್ರಾರ್ಥನೆ ಮಾಡೋಣ. ಎಷ್ಟೋ ಜನರಿಗೆ ಮಕ್ಕಳ ಭಾಗ್ಯ ಇಲ್ಲ. ನಮಗೆ ಗೊತ್ತಿರುವಂಥ ಮಕ್ಕಳಿಲ್ಲದ ತಂದೆ ತಾಯಿಗಾಗಿ ಪ್ರಾರ್ಥಿಸೋಣ. ಯೇಸುವೆ, ಮಕ್ಕಳಿಲ್ಲದ ತಂದೆ ತಾಯಿಗಳ ಮೇಲೆ ಕರುಣೆಯಾಗಿರಿ. ಎಲಿಜಬೆತಳು ಮುದಿ ವಯಸ್ಸಿನಲ್ಲಿ ಆದರೂ ಮಕ್ಕಳನ್ನು ಹೊತ್ತಳು. ಪ್ರಭು, ನಿಮಗೆ ಅಸಾಧ್ಯವೆಂಬುದು ಯಾವುದೂ ಇಲ್ಲ. ಇಲ್ಲಿ ಬಾಲ ಯೇಸುವಿನ ಪ್ರತಿಮೆಯ ಮುಂದೆ ಮೊಣಕಾಲೂರಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡುವಂಥ ಮಕ್ಕಳಿಲ್ಲದ ತಂದೆ ತಾಯಿಗಳ ಮೇಲೆ ಕರುಣೆಯಾಗಿರಿ ಪ್ರಭು. ಅವರಿಗೇನು ತೊಂದರೆಗಳಿವೆಯೋ, ಅವರ ಗರ್ಭಕೋಶಗಳಲ್ಲಿ ಏನೆಲ್ಲ ತೊಂದರೆಗಳಿವೆಯೋ, ಅವರೇನೆಲ್ಲ ನ್ಯೂನ್ಯತೆಗಳಿವೆ, ಅವೆಲ್ಲವೂ ಸಡಿಲಗೊಳ್ಳಲಿ, ಅವೆಲ್ಲವೂ ಬಿಡುಗಡೆ ಹೊಂದಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ. ಆಮೆನ್ 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 ಆಮೆನ್. ಆಮೆನ್. ಕೊನೆಯ ರಾಗ ಹಾಡುವಾಗ ಮಕ್ಕಳ ಮೇಲೆ ಪವಿತ್ರ ನೀರನ್ನು ನಾವು ಸಿಂಪಡಿಸುತ್ತಿದ್ದೇವೆ. ಕರದಿ ಜಗವ ಪಿಡಿದು ನಿಂತಿಹೇ, ಎನ್ನ ಹರಸಿ ಅಭಯ ನೀಡಿಹೇ. ಹೃದಯದ ಕದವನು ತೆರೆದು ನಾ ಕಾದಿಹೆ, ಬಂದು ನೆಲೆಸು ಪ್ರಿಯ ಯೇಸುವೆ. ದಿವ್ಯ ಪ್ರಭೆಯ ಬಾಲ ಯೇಸುವೆ. ಕರದಿ ಜಗವ ಪಿಡಿದು ನಿಂತಿಹೇ, ಮಕ್ಕಳಂತೆ ಮುಗ್ಧ ಮನಸ್ಸಿನ ಮನುಜನಾಗಿ ಬಾಳು ಎನ್ನೆ ನೀ. ದೀನ ಜನರ ಸೇವೆ ಮಾಡುತ್ತಾ ಸಾಕ್ಷಿಯಾಗಿ ಬಾಳು ಎನ್ನೆ ನೀ. ಅಳಿಯದ ನುಡಿಗಳ ನನ್ನ ಮನದಿ ನೀನು ಬಿತ್ತಿದೆ. ಅನುದಿನ ಧ್ಯಾನಿಸಿ ಪಾಲಿಸುವ ಶಕ್ತಿ ನೀಡಿದೆ. ಬೇಡುವೆ, ಕರೆಯುವೆ, ಹುಡುಕುವೆ, ನಿನ್ನಯ ಮಾರ್ಗದಿ ಬರೆಯುವೆ. ಬೇಡುವೆ, ಕರೆಯುವೆ, ಹುಡುಕುವೆ, ನಿನ್ನಯ ಮಾರ್ಗದಿ ನಡೆಯುವೆ. ಕರದಿ ಜಗವ ಪಿಡಿದು ನಿಂತಿಹೇ, ಎನ್ನ ಹರಸಿ ಅಭಯ ನೀಡಿಹೇ. ಹೃದಯದ ಕದವನು ತೆರೆದು ನಾ ಕಾದಿಹೆ, ಬಂದು ನೆಲೆಸು ಪ್ರಿಯ ಯೇಸುವೆ. ದಿವ್ಯ ಪ್ರಭೆಯ ಬಾಲ ಯೇಸುವೆ. ಕರದಿ ಜಗವ ಪಿಡಿದು ನಿಂತಿಹೇ, ಪುತ್ರರೊಡಗೂಡಿ ಹರಸೆಮ್ಮನು ತಾಯೇ. ಪವಿತ್ರ ಕುರಿತ ಮೂಲಕ ನಮ್ಮ ವೇದನೆ ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸತನ ಮತ್ತು ಪವಿತ್ರ ನಾಮದಲ್ಲಿ ಆಮೆನ್.